ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಈಶ್ವರಪ್ಪ ಅವರನ್ನ ಸಂಪುಟದಿಂದ ಕಿತ್ತು ಹಾಕುವುದು ಮಾತ್ರವಲ್ಲದೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರು ಆಗಿರುವ ಬಿ ರಮಾನಾಥ್ ರೈ ಒತ್ತಾಯಿಸಿದ್ದಾರೆ. ಅವರು ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರ್ಸೆಂಟೇಜ್ ಕಮಿಷನ್ನಿಂದ ನೊಂದು ತನ್ನ ಆತ್ಮಹತ್ಯೆಗೆ ಸಚಿವ ಕೆಎಸ್ ಈಶ್ವರಪ್ಪನವರೇ ಕಾರಣ ಎಂದು ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಕೆ ಪಾಟೀಲ್ ಡೆತ್ ನೋಟ್ ಬರೆದಿಟ್ಟಿರುವ ಕಾರಣ ಇದು ಹತ್ಯೆಗೆ ಸಮಾನವಾಗಿದೆ. ಆದ್ದರಿಂದ ಅವರನ್ನ ಸಂಪುಟದಿಂದ ಕಿತ್ತು ಹಾಕುವುದು ಮಾತ್ರವಲ್ಲದೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಶ್ವರಪ್ಪರನ್ನ ಬಂಧಿಸಿ ಜೈಲಿಗಟ್ಟಬೇಕು ಎಂದರು. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆಯ ಸಂದರ್ಭದಲ್ಲಿ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿತ್ತು. ಆರೋಪಿತ ಸಚಿವರ ರಾಜೀನಾಮೆಯನ್ನ ಪಡೆದಿತ್ತು. ಆದರೂ ಆ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಹೋಲಿಕೆ ಮಾಡಲಾಗದು. ಮಾನಸಿಕವಾಗಿ ಯಾವುದೇ ಒತ್ತಡವಿಲ್ಲದೆ ಸಂತೋಷ್ ಪಾಟೀಲ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಇದೊಂದು ಗಂಭೀರ ಪ್ರಕರಣ ಎಂದು ರಮಾನಾಥ್ ರೈ ಹೇಳಿದರು. ಈಶ್ವರಪ್ಪನವರು ಕಮಿಷನ್ ಕೇಳುವಂತ ಕೆಲಸ ಮಾಡಿ ಅವನು ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದೊಂದು ಗಂಭೀರವಾದಂಥ ಆರೋಪ. ಇವತ್ತು ಮಾಧ್ಯಮದಲ್ಲಿ ಕೂಡ ಯಥಾವತ್ತಾಗಿ ಬಿತ್ತರಿಸಲಾಗಿದೆ. ಇದೊಂದು ಯಾರು ಕೂಡ ಸಹಿಸಿಕೊಳ್ಳುವಂಥ ಒಂದು ವಿಚಾರ ಅಲ್ಲ. ಎಲ್ಲರೂ ನೋವು ಅನುಭವಿಸ್ತಕ್ಕಂಥ ಒಂದು ವಿಚಾರ. ಆದ್ದರಿಂದಾಗಿ ಈಗಾಗಲೇ ಪ್ರತಿಭಟನೆಗಳು, ಹೇಳಿಕೆಗಳು ಬಹಳಷ್ಟು ನಾನು ನೋಡಿದ್ದೀನಿ. ಆದರೆ ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾನು ಈಶ್ವರಪ್ಪನವರನ್ನ ಸಂಪುಟದಿಂದ ವಜಾ ಮಾಡೋದಲ್ಲ, ಡೆತ್ ನೋಟ್ನ ಆಧಾರದಲ್ಲಿ ಸಾಯುವವನು ಸುಳ್ಳು ಹೇಳೋದಿಲ್ಲ. ಡೆತ್ ನೋಟ್ ಬರೆದು ಅವನ ಹಸ್ತಾಕ್ಷರ ಆಗಿದ್ದರೆ ಸಾಯುವವನು ಆತ್ಮಹತ್ಯೆ ಮಾಡುವವನು ಅವನು ಡೆತ್ ನೋಟು ಬರೆದು ಆತ್ಮಹತ್ಯೆ ಮಾಡಿದರೆ ಅದು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅವರು ಕ್ರಿಮಿನಲ್ ಪ್ರೊಸೀಜರನ್ನು ಮಾಡಬೇಕು, ಅವರನ್ನು ಬಂಧಿಸಬೇಕು, ಅವರ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ಇದು ಕೇವಲ ಸಂಪುಟದ ವಜಾ ಮಾಡತಕ್ಕಂಥ ವಿಚಾರ ಅಲ್ಲ, ಇದು ಒಂದು ಹತ್ಯೆಗೆ ಸಮಾನವಾಗಿರ್ತಕ್ಕಂಥ ಒಂದು ಪ್ರಕರಣ. ಪಾಪ ಸಂತೋಷ ಬಡ್ಡಿಗೆ ಸಾಲವನ್ನ ಮಾಡಿಕೊಂಡು 4 ಕೋಟಿ ರೂಪಾಯಿ ಅಂದಾಜು ಬಿಲ್ಲು ಕೆಲಸ ಕಾಮಗಾರಿ ಮಾಡಿ, ಇಂಥ ಪ್ರಕರಣಗಳು ಬಹಳಷ್ಟು ನಮಗೆಲ್ಲ ಬರ್ತಾ ಇದೆ. ಕಮಿಷನ್ ಬೇಕಾಗಿ ಆಗಿರ್ತಕ್ಕಂಥದ್ದು ಇವತ್ತು ಎಸ್ಟಿಮೇಟ್ ಪ್ರಕಾರ ಕೆಲಸಗಳು ಆಗ್ತಾ ಇಲ್ಲ. ಪರ್ಸೆಂಟೇಜ್ ದಂಧೆ ನಡೀತಾ ಇದೆ. ಆದ್ದರಿಂದಾಗಿ ಸಂಪುಟದಿಂದ ಅವರನ್ನು ಕಿತ್ತು ಹಾಕಿ ಅವರ ವಿರುದ್ಧ ಕೊಲೆ ಮೊಕದ್ದಮೆಯನ್ನು ದಾಖಲಿಸಿ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಪಿವಿ ಮೋಹನ್, ಪ್ರಧಾನ ಕಾರ್ಯದರ್ಶಿಗಳಾದ ಕೃಪಾ ಅಮರಾಳ್ವ, ಮಮತಾ ಗಟ್ಟಿ, ಮುಖಂಡರಾದ ಶಶಿಧರ್ ಹೆಗ್ಡೆ, ಹರಿನಾಥ್, ಜಯಶೀಲ್ ಅಡ್ಯಂತಾಯ, ಪುರುಷೋತ್ತಮ್ ಚಿತ್ರಾಪುರ, ಅಬ್ದುಲ್ ರೌಫ್, ಅಶೋಕ್ ಡಿಕೆ, ಉಮೇಶ್ ದಂಡಕೇರಿ, ಬೇಬಿ ಕುಂದರ್, ಮುಸ್ತಫಾ, ಶಬೀರ್, ನಜೀರ್ ಬಚಾಲ್ ಉಪಸ್ಥಿತರಿದ್ದರು.